ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವ ಜೈ ಶ್ರೀರಾಮ್ ಸಮಾಜ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಮಂಜೇಶ್ವರ ಇದರ 2024-25ನೇ ಸಾಲಿನ ನೂತನ ಸಮಿತಿಯ ರಚನೆಗೊಂಡಿತು. ಗೌರವಾಧ್ಯಕ್ಷರಾಗಿ ನ್ಯಾಯವಾದಿ ನವೀನ್ ರಾಜ್, ಗೌರವ ಸಲಹೆಗಾರರಾಗಿ ಶ್ರೀಮತಿ ಆಶಾ ಲೋಕೇಶ್ ಮಾಡ ಹಾಗೂ ಶ್ರೀ ಪ್ರಶಾಂತ್ ಆಚಾರ್ಯ, ಅಧ್ಯಕ್ಷರಾಗಿ ಕೃಷ್ಣ ಅಟ್ಟೆಗೂಳಿ, ಉಪಾಧ್ಯಕ್ಷರಾಗಿ ರೂಪೇಶ್ ಜೋಡುಗಲ್ಲು, ಪ್ರಧಾನ ಕಾರ್ಯದರ್ಶಿಯಾಗಿ ಅಂಕಿತ್ ಪಾವೂರು, ಜತೆ ಕಾರ್ಯದರ್ಶಿಯಾಗಿ ಶರತ್ ಅರಿಮಲೆ, ಕೋಶಾಧಿಕಾರಿಯಾಗಿ ನಂದಾ ಹೊಸಂಗಡಿ, ಸಂಚಾಲಕರಾಗಿ ವಸಂತ ಬೋರ್ಕಡ, ಸುಕೇಶ್ ಬೆಜ್ಜ, ನಿತೇಶ್ ಪಜಿಂಗಾರ್ ಇವರುಗಳು ಆಯ್ಕೆಗೊಂಡರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.